ಕೊಡ್ತೇರು ಕೊಂಚ ಪ್ಲಾನ್ ಪ್ಲೇಟ್ ಕೊಡ್ತೇರು ತೋಲಿ ಒಂತೆ ಕೊಡ್ತಾಡು 1500 ಪೀಪಲ್ಸ್ ಮೊದಲೇ ನಮ್ಮ ಬಂಟರ್ ಬಾగున్నాడు. ಸೊ ಅವು ಸೆಲೆಕ್ಟೆಡ್ ಪೀಪಲ್ ಒಂದು 7 ಜನ ಇತ್ತಂದ್ರೆ ಸೆಲೆಕ್ಟೆಡ್ ಪೀಪಲ್ ಇರ್ತಾನೆ ನಮ್ಮ ಇತ್ತ ಸೆಮಿನಾರ್ ಆಪುಂಡು. ಸೊ ಹೊಲ್ಬಲ್ಲೇರು ಸುರುಕಾದ ಈ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ ಅವಕಾಶ ಕೊನ್ನ ಆರ್ಟಿಸ್ಟ್ ಸಂಸ್ಥೆಗೆ ಸ್ವಪ್ನೆಲ್ಲ ಸಂಘಟನ ಮಾಡ್ಕೊಂಡು ಈ ಪ್ರೆಸೆಂಟೇಷನ್ ಶುರು ಮಾಡುವ ಇದು ಒಂದು ಲಂಡನ್ ಬೇಸ್ಡ್ ಕಂಪನಿ ಆಗಿದ್ದು ಜೆರೆಮಿ ಥಾಮಸ್ ಬೇರೆ ಸಾರಕ್ಕ ವರ್ಮನುತ್ತ 74 ಈ ಸಂಸ್ಥೆಯನ್ನು ಶುರು ಮಾಡಿದ್ರು. ಸುರುಕಾದ ಮಕ್ಕಳನ್ನ ಥಿಯೇಟರ್ ಇರ್ಬೋದು ಇಪ್ಪ ಥಿಯೇಟರ್ಗೆ ಜನ ಬರ್ಪುನ ಕಮ್ಮಿ ಆಗಿರ್ಬೋದು ಆವಾಗ ಅಕ್ಕಳು ಈ ಒಂದು ಆ್ಯಪ್ ಮಲ್ಪುನ ಒಂದು ನಿರ್ಧಾರ ಆಗ್ತೇವೆ ಅಂಚಾದ 2023 ಈ ಒಂದು ಆ್ಯಪ್ ಸ್ಟಾರ್ಟ್ ಆಗ್ತದೆ. Recorded Picture Company, RPC, is an independent production company that produces feature films for theatrical release worldwide. Jeremy Thomas founded the London-based company in 1974 and remains chairman. RPC has produced or executive produced more than 60 films, all but one of which received North American theatrical releases. In 2023, RPC was established to establish an app program. Since its establishment, RPC app has cooperated with major global film studios such as Paramount, Warner Brothers, 20th Century Fox, Universal Pictures, Disney Pictures, DreamWorks Pictures, and MGM Pictures. Film producers have established a strategic partnership. We will provide short video promotion services to these film companies for a long time. At present, major film and television companies have released exposure requirements for hundreds of thousands of works worldwide, and this number is still growing rapidly. In order to complete the promotion work faster, the company recruits employees extensively in major talent markets around the world to meet the needs of major partners for film and television promotion. In order to achieve better personnel management, we will invest more funds and budgets and carry out model innovation so that every employee can participate in recruitment and management work, and at the same time obtain correspondingly more income. This is a rare development opportunity. If you have the ability, passion, and want to gain wealth and freedom faster, come and join us. The earlier you join, the greater your chances of promotion. ಮನ್ಪೊಲಿ ಒಂಜಿ ವಿಡಿಯೋ ತುಂಡು ಸೆಕೆಂಡ್ ರೆಫರಲ್ ಕಮಿಷನ್ ಮೂಜಿನೆ ಸಬಾರ್ಡಿನೇಟ್ ಇನ್ಕಮ್ ನಾಲ್ನೇತ ವೆಲ್ತ್ ಮ್ಯಾನೇಜ್ಮೆಂಟ್ ಅಂಚನೆ ಐನೇತ ಫಿಕ್ಸ್ಡ್ ಸ್ಯಾಲರಿ. నేను ಒಂಜೊಂಜೆ ದಾದ ಪಂದ್ ನಮ್ಮ ತೆರೆಯುಂಗ ವರ್ಮಟ್ ಐತ ಇನ್ವೆಸ್ಟ್ಮೆಂಟ್ ಉಂಡು 2,100 16,256 1,30,30,000 ಇಂಚೆನೆ ಒಲ್ಪ ಇನ್ವೆಸ್ಟ್ಮೆಂಟ್ ಉಂಡು. ಇನ್ವೆಸ್ಟ್ಮೆಂಟ್ ದ ಮಿತ್ತು ನಮಕ್ ಟಾಸ್ಕ್ ಇಪ್ಪುಂಡು, ಟಾಸ್ಕ್ ದ ಮಿತ್ತು ನಮಕ್ ಕಮಿಷನ್ ತಿಕ್ಕುಂಡು.
ಇತ್ತೆ ನಾನು ಮೂಜಿ ಇನ್ವೆಸ್ಟ್ಮೆಂಟ್ ಒಂಜಿ ಎಕ್ಸಾಂಪಲ್ ಕೊರ್ಪೆನ್ ಇತ್ತೆಗ್ ರಡ್ಡ್ ಸಾವಿರದ 100 ಇನ್ವೆಸ್ಟ್ಮೆಂಟ್ ಮಂತನ ನಮಕ್ ಡೈಲಿ 7 ಟಾಸ್ಕ್ ಇಪ್ಪುಂಡು 7 ಟಾಸ್ಕ್ ಒಂಜೊಂಜೆತ್ತಲಕ 10 ರೂಪಾಯಿ ಟೋಟಲ್ 70 ರೂಪಾಯಿ ದಿನಕ ಅರ್ನ್ ಮಾಡ್ಕೊಳ್ಳಿ ಅಂಚನೆ ಆಜಿ ಸಾರಡೆ ನಮಕ್ ದಿನಾಲ 10 ಟಾಸ್ಕ್ ಇಪ್ಪುಂಡು 10 ಟಾಸ್ಕ್ ಒಂಜೊಂಜೆಗೆ 20 ರೂಪಾಯಿದಲಕ ಡೈಲಿ 200 ರೂಪೀಸ್ ಅರ್ನ್ ಮಾಡ್ಕೊಳ್ಳಿ ಅಂಚನೆ 17,200 ನೆಟ್ 26 ಟಾಸ್ಕ್ ಉಂಡು ಒಂಜೊಂಜಿ ಟಾಸ್ಕ್ 25 ರೂಪಾಯಿದಲಕ ಡೈಲಿ 650 ರೂಪೀಸ್ ಅರ್ನ್ ಮಾಡ್ಕೊಳ್ಳಿ. ಹೇಳ್ತಾ ಈ ಒಂದು ಸೆಮಿನಾರ್ ಅನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕೂಚಿಪುಡಿ ಪ್ರೇಮಾನಂದ ಸರ್, we are waiting to hear some words about RPC. Sorry. ಹಾಗಾಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಮ್ಮೊಂದಿಗಿದ್ದಾರೆ. ಇವರು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. Good morning all of you. Good morning all. ಗುಡ್ ಮಾರ್ನಿಂಗ್ RPC. Jai RPC. Jai RCB. Jai RPC. నేను నా పేరు కూచిపూడి దేవానందం. థ్యాంక్ యూ ప్రతిజ్ఞ గారు. ఈరోజు ఇక్కడ ఉన్న ಇದು ಚೂರು ಎಂಟರ್ಟೈನ್ಮೆಂಟ್ ಉಂಟು, ಸೊ ಡ್ಯಾನ್ಸ್ ಮಾತುಂಟು. ಈ ವಿಡಿಯೋವನ್ನ ಕೆನಡಿ ಮೇಡಮ್ ಅವರಿಗೆ ಕಳಿಸ್ತಿದ್ದೇನೆ. ನಿಮ್ಮಲ್ಲೊಂದು ಕಳೆಕಳಿಯ ವಿನಂತಿ. ಚಪ್ಪಾಳೆ ಬರಲಿ. ಇನ್ನೂ ಕೂಡ ಇವರ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಅದಕ್ಕೆಲ್ಲರಿಗೂ ಅದಕ್ಕೆ ನಾವು ಕಾಯಲೇಬೇಕಾದಂತಹ You like money? Yes. More or like? How much? నాకు డబ్బు. Just my age 25 years. Just ನನ್ನ ಏಜ್ 25 years. This is wonderful business opportunity. RPC లో నేను మంత్లీ 2 lakh salary అంటే ಇದೊಂದು ವಂಡರ್ಫುಲ್ ಅಪರ್ಚುನಿಟಿ. RPC ನನಗೆ 25 lakh ಸ್ಯಾಲರಿ ಸಿಗ್ತಾ ಇದೆ. ನಿನ್ನ ಕಗ್ಗ ನಾಲ್ವಲ್ಲಿ ಆಗೋದಿಲ್ಲ ನೋಡು. ಈ ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತಮ್ಮದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರೋ ಅವರೆಲ್ಲರೂ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಂಡ್ ನೆಕ್ಸ್ಟ್, ನನ್ನ ಹೆಸರು ಪ್ರತಿಜ್ಞಾ ಅಂತ. ನಾನು ಮಡಂತ್ಯಾರು ಸಮೃದ್ಧಿ ಕಾಂಪ್ಲೆಕ್ಸ್ ನಲ್ಲಿ RPCಯ ಏಜೆಂಟ್ ಪಾಯಿಂಟ್ ಅನ್ನು ಓಪನ್ ಮಾಡಿದ್ದೇನೆ. ತಮಗೆ RPCಯ ಬಗ್ಗೆ ಏನಾದ್ರೂ ಜಾಯಿನಿಂಗ್ ಮಾಡೋದಾಗಿರ್ಬೋದು, ಅಪ್ಗ್ರೇಡ್ ಮಾಡೋದಾಗಿರ್ಬೋದು, ಏನಾದ್ರೂ ಡೌಟ್ ಇದ್ರೆ ಅದನ್ನೆಲ್ಲ ಅಲ್ಲಿ ಬಂದು ಕೇಳಿ ತಿಳ್ಕೊಳ್ಬಹುದು. ಈಗಾಗಲೇ ಅಲ್ಲಿ 2 ಬಗ್ಗೆ ಏನಾದ್ರೂ ಜಾಯಿನಿಂಗ್ ಮಾಡೋದಾಗಿರ್ಬೋದು, ಅಪ್ಗ್ರೇಡ್ ಮಾಡೋದಾಗಿರ್ಬೋದು, ಏನಾದ್ರೂ ಡೌಟ್ ಇದ್ರೆ ಅಲ್ಲಿ ತಿಳಿಸ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಂಡ್ ನೆಕ್ಸ್ಟ್, ನನ್ನ ಹೆಸರು ಪ್ರತಿಜ್ಞಾ ಅಂತ. ನಾನು ಮಡಂತ್ಯಾರು ಸಮೃದ್ಧಿ ಕಾಂಪ್ಲೆಕ್ಸ್ ನಲ್ಲಿ RPCಯ ಏಜೆಂಟ್ ಪಾಯಿಂಟ್ ಅನ್ನು ಓಪನ್ ಮಾಡಿದ್ದೇನೆ.
ತಮಗೆ RPC ಬಗ್ಗೆ ಏನಾದ್ರು ಜಾಯಿನಿಂಗ್ ಮಾಡೋದಾಗಿರ್ಬೋದು, ಅಪ್ಗ್ರೇಡ್ ಮಾಡೋದಾಗಿರ್ಬೋದು, ಏನಾದ್ರು ಡೌಟ್ ಇದ್ರೆ ಅದನ್ನೆಲ್ಲ ಅಲ್ಲಿ ಬಂದು ಕೇಳಿ ತಿಳ್ಕೊಳ್ಬೋದು. ಈಗಾಗಲೇ ಅಲ್ಲಿ 2 ಅಸಿಸ್ಟೆಂಟ್ ಅಂದ್ರೆ ಒಂದು ಆಫೀಸ್ ಅಸಿಸ್ಟೆಂಟ್, ಇನ್ನೊಬ್ರು ಮಾರ್ಕೆಟಿಂಗ್ ಏಜೆಂಟ್ ಅಂತ ಅಲ್ಲಿ ಇಬ್ರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಸ್ಕಾಲರ್ಶಿಪ್. ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂದ್ರೆ ಪಿದೈಗೆ ಪೋದು ಎಂಕಲ್ನ ಪುದರ್ ಯೂಸ್ ಮಂತೊಂದು ಪನರ್ಸಿ ದಯಮಂತಕ್ಕೆ ಏನೊಂದುಲ್ಲೆ ಎಂಕಲ ಮೂಲು ದಾದ ಪಂತನ ಐನೇ ಪಿದೈ ಪೋದು ಪನ್ನೆ ಐಕ ನಾಲ್ ಸೇರ್ಸ ಒಂದು ಅಕ್ಕ ಲಂಚ ಪಂಡೇರಿ ಇಂಚ ಪಂಡೇರಿ ಸೊ ಐನ್ ಪೂರ ಯೂಸ್ ಮಲ್ಪೊಡ್ಸಿ ಎಂಕ್ಲೆಗ್ಲ ಮಸ್ತ್ ಪ್ರಾಬ್ಲಮ್ ಆಪುಂಡು ಪಂಡ RPC ಮುರ್ಕೊಂಡಿಗೆ ಅಂದೆ ಎಂಕಲ್ ಪಂದಿಪ್ಪೋನ ಹೊರ ತಿಕ್ ಮಾಡ್ಲಿ ಎಂಕಲ್ ಪನ್ನರಂಚ ಚಾನ್ಸ್ ಉಂಟು RPC ನವೆಂಬರ್ ಮುರ್ಕೊಂಡಂದು. ಎಸ್ ಮೂಲು ಎರಗಣ ತುಳು ಬರದ್ ನಕಲು ಗೊತ್ತುಂಟ? ತುಳು ಬರದ್ ನಕಲು ಜಸ್ಟ್ ಅರ್ಥ ಹಾಕೊಂಡದೆ. ನೆಕ್ಸ್ಟ್ ಮಾತಾಡಿಗೆ ತುಳು ಬರ್ಕೊಂಡು ಏನಿದೆ. ಓಕೆ, ನೆಕ್ಸ್ಟ್ ನಮ್ಮ ಏಜೆನ್ಸಿ ಪಾಯಿಂಟ್ ಲೈವ್ಗೆ ಪನ್ನೊಂದಿಪ್ಪದ ಸರ್ ಮಾತಾಡಿಗೆ ಗೊತ್ತಾಗಡಂಗೆ ಕನ್ನಡ. ಓಕೆ, ನೆಕ್ಸ್ಟ್ ನಮ್ಮ ಏಜೆನ್ಸಿಯಲ್ಲಿ 6 ಏಜೆನ್ಸಿಯಲ್ಲಿ ಅಸಿಸ್ಟೆಂಟ್ಗಳಾಗಿ ವರ್ಕ್ ಮಾಡಿ ನಾನಾ ಹೆಸರಿನಿಂದ ಕರೆಯಲ್ಪಡುವ ಶ್ರೀರಾಮನ ಪರಮ ಭಕ್ತ ಹನುಮಂತ. ಶಕ್ತಿಯ ಪ್ರತಿರೂಪ, ಅನಂತ ಭಕ್ತಿಯ ನಿರೂಪ, ರಾಮನ ಲಕ್ಷ್ಮಣದ ಚಿತ್ರ, ರಾಮಕೀರ್ತಿಯ ಸೇರಿದ್ದ ಕಾಲ ಮಿತ್ರ, ಬ್ರಾಹ್ಮಣ ಬಾಲಕಿನ ಪುತ್ರ, ಭಗವಾನ್ ಶ್ರೀರಾಮನ ದೂತ, ಪರಶುರನ ಅಂಶ ಸಂಭೂತ, ವಾನವ ಶ್ರೇಷ್ಠ, ಚಿರಂಜೀವಿ, ಜಯ ಶ್ರೀ ಆಂಜನೇಯ ಮಮ. ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ. ಸ್ಟಾರ್ಟ್ ಮಾಡುದಾ? ಎಸ್, ಫಸ್ಟ್ ಪ್ರೈಸ್ 30,000 ಯಾರಿಗೆ ಸಿಗ್ತದೆ, ಯಾರಾಗ್ತಾರೆ ಆ ಲಕ್ಕಿ ವಿನ್ನರ್ ಅಂತ ನೋಡುವ. ಎಸ್, ಮತ್ತೇನದ ಜಸ್ಟ್ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ.
30,000 ರೂಪಾಯಿಗಳ ನಗದು ಮೊತ್ತವನ್ನ ತಮ್ಮ ಮನೆಗೆ ಕೊಂಡೊಯ್ತಾ ಇದ್ದಾರೆ. ಯಾರಿಗುಂಟು Yes, ಯಾರಿಗಿಲ್ಲ. ಎಲ್ಲರೂ ನಿಮ್ಮ ನಿಮ್ಮ ಕೈಯಲ್ಲಿ RPC ಫ್ಲಾಗ್ ಉಂಟು, ಅದನ್ನೊಮ್ಮೆ ಹಾರಿಸಬೇಕು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರು. ಎಸ್, ಇವರಿಗೆ ನಿಶ್ಮಿತಾ ಇವರು ಕ್ಯಾಶ್ ಪ್ರೈಸ್ ಅನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 3550. ಯಾರ ಕೈಯಲ್ಲಿ ಈ 3 ನಂಬರ್ಸ್ ಉಂಟು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ತಮ್ಮ ಮನೆಗೆ ಕೊಂಡೊಯ್ತಾ ಇದ್ದಾರೆ. 95, 35 ಮತ್ತು 50. ಎಸ್, ಇವರಿಗೆ ಎಸ್, ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಎಸ್ ಮೇಡಮ್, ನೀವು ದಯವಿಟ್ಟು RPC ಟಿ ಶರ್ಟ್ ಹಾಕಬೇಕು. ನೀವು RPC ಟಿ ಶರ್ಟ್ ಹಾಕದಿದ್ರೆ ಎಂಪ್ಲಾಯಿ ಅಂತ ಕನ್ಸಿಡರ್ ಆಗೋದಿಲ್ಲ. ಟಿ ಶರ್ಟ್ ಹಾಕಿ ಬಂದು ಪ್ರೈಸ್ ತಗೊಳ್ಳಿ.